ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ಹೆಣ್ಣು ಮಕ್ಕಳನ್ನು ಪರಿಚಯಿಸುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ. ಇವರು ನಾಟ್ಯ ಮಯೂರಿ ಅಂತ ಹೇಳ್ಬೋದು. ಹೇಗೆ ನವಿಲಿನ ನಾಟ್ಯಕ್ಕೆ ಎಲ್ಲರೂ ಮನಸ್ಸೋಗ್ತಾರೋ, ಇವರ ನೃತ್ಯವನ್ನು ಕಂಡು ಎಲ್ಲ ವೀಕ್ಷಕರು ಕೂಡ ಮನಸ್ಸೋಗ್ತಾರೆ. ಅಂಥ ನಾಟ್ಯ ಮಯೂರಿ ಇವರು ನಮ್ಮೂರಿನ ಪ್ರತಿಭೆ, ನಮ್ಮೂರ ಹೆಣ್ಣೆ ಸುಷ್ಮಾ ಭಟ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಷ್ಮಾ ಭಟ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಗ್ತಿದೆ. ನೃತ್ಯ ಕ್ಷೇತ್ರದಲ್ಲಿ ನೀವು ವಿಶೇಷವಾಗಿ ಸಾಧನೆ ಮಾಡಿದ್ದೀರಾ. ಮೊದಲನೇದಾಗಿ ನಾನು ಕೇಳುವಂತಹ ಪ್ರಶ್ನೆ ನಿಮಗೆ, ಈ ಭರತನಾಟ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಭರತನಾಟ್ಯ ಅನ್ನೋದು ಏನು? ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ನೃತ್ಯ, ಅದು ನಿಮಗೆ ಎಷ್ಟು ಇಂಪಾರ್ಟೆಂಟ್? ಅದರ ಬಗ್ಗೆ ನೀವೇನು ಹೇಳ್ತೀರಾ? ಭರತನಾಟ್ಯ ಅಂದರೆ ನನ್ನ ಪ್ರಕಾರ ಭಾವ ಅಂದರೆ ಯಾವುದೇ ಅಭಿನಯ ಇರ್ಬೋದು. ನನಗೆ ತುಂಬ ಇಷ್ಟ ಅಭಿನಯ. ಮತ್ತು ಅಂದರೆ ಬಾಡಿಯ ಒಂದು ಒಂಥರ ನಾಟ್ಯವೇ ಭರತನಾಟ್ಯ ಅಂತ ನನಗೆ ಅನಿಸ್ತದೆ. ನಿಮಗೆ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಭರತನಾಟ್ಯ? ನನಗೆ ನನ್ನ ಒಂದು ಹಾಬಿ ಅಂತ ಹೇಳುವುದಿಲ್ಲ, ನಾನು ನನ್ನ ಲೈಫಿನ ಒಂದು ಪಾರ್ಟ್ ಅಂತ ಹೇಳ್ತೇನೆ ಭರತನಾಟ್ಯ ಅಂದರೆ. ಓಕೆ, ಪಾರ್ಟ್ ಅಂತ ಹೇಳ್ತೇನೆ. ಒಂದು ಡ್ಯಾನ್ಸ್ ಏನೇ ಆಗಲಿ ಅದೊಂಥರ ಹಾಬಿಯೇ ನಮ್ಮದೊಂದು ಜೀವನದ ಪಾರ್ಟ್ ಆದರೆ ನಮಗೆ ಅದರಲ್ಲೇ ಗೊತ್ತಾಗ್ತದೆ ಅದೊಂದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಮೊದಲನೇ ಬಾರಿ ಭರತನಾಟ್ಯವನ್ನು ಎಷ್ಟನೇ ವಯಸ್ಸಿಗೆ ಕಲೀಲಿಕ್ಕೆ ಶುರು ಮಾಡಿದರೆ? ನಿಮ್ಮ ಗುರುಗಳು ಯಾರು? ಯಾವ ಒಂದು ನೃತ್ಯ ತರಗತಿಯಲ್ಲಿ ತರಬೇತಿ ಪಡೆದಿದ್ದೀರಾ? ನಾನು 2nd ಸ್ಟ್ಯಾಂಡರ್ಡಿಂದ ಭರತನಾಟ್ಯ ಕಲೀಲಿಕ್ಕೆ ಶುರು ಮಾಡಿದ್ದೇನೆ. ನಂದು ಗುರುಗಳು ಮಾನ್ಸಿ ಸುಧೀರ್ ಮತ್ತು ಸುಧೀರ್ ರಾವ್ ಕೊಡವರು, ನೃತ್ಯ ನಿಕೇತನ ಕೊಡವೂರಿಂದ ನಾನು ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಓಕೆ, ಭರತನಾಟ್ಯದಲ್ಲಿ ಮೊದಲನೇದಾಗಿ ಮುದ್ರೆಗಳನ್ನು ಕಲಿಸ್ತಾರಂತ ಹೇಳ್ತಾರೆ. ಹೌದು. ಮತ್ತು ಕಾಲನ್ನು ಹೀಗೆ ಇಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ, ಅದೆಲ್ಲ ಹೌದಾ? ಅಂದರೆ ಮುದ್ರೆಗಳು ಯಾವುದೆಲ್ಲ ಕಲಿಸಿಕೊಡ್ತಾರೆ? ಹೌದು, ಅಂದರೆ ಮುದ್ರೆಗಳ ಲಿಸ್ಟೇ ಉಂಟು, ಬಟ್ ಅದು ಫಸ್ಟಿಗೆ ಕಲಿಸಿಕೊಡೋದು ಎಕ್ಸಸೈಸಿಂದ ಶುರು ಮಾಡ್ತಾರೆ. ಕತ್ತು ಮೂವ್ಮೆಂಟ್ ಅದೆಲ್ಲ ಶುರು ಮಾಡಿ ಆಮೇಲೆ ಹಸ್ತಗಳು ನಮಗೆ ತಂತಾನೇ ಪರಿಚಯ ಆಗ್ತಾ ಹೋಗ್ತದೆ. ಓಕೆ, ಹಾಗಾದರೆ ಭರತನಾಟ್ಯದಲ್ಲಿ ಮೊದಲು ಮುದ್ರೆಗಳು, ಹೌದು, ಆನಂತರ ಕುತ್ತಿಗೆ. ಹೌದು. ಮತ್ತೆ ಮೊದಲಿಗೆ ಕಲಿಸುವಂತಹ ಫಾರ್ಮ್ ಯಾವುದು? ಅಂದ್ರೆ ನಿಮಗೆ ಕಲಿಸಿಕೊಡುವಂತಹ ಭರತನಾಟ್ಯ ಮೊದಲು ಅಡವು ಅಂತ ಹೇಳಿಕೊಡ್ತಾರೆ, ಆಮೇಲೆ ಫಸ್ಟ್ ಡ್ಯಾನ್ಸ್ ಫಾರ್ಮ್ ಅಂತ ಹೇಳಿದ್ರೆ ಅಲರಿಪು ಹೇಳಿಕೊಡ್ತಾರೆ. ಅಲರಿಪು ಆದ ನಂತರ ಇದು ಗೀತೆಗಳು, ದೇವರ ಗೀತೆಗಳನ್ನು ಹೇಳಿಕೊಡ್ತಾರೆ. ಅಂದ್ರೆ ಹಾಡುವಂಥದ್ದಂತ ಅಲ್ಲ, ಅವರು ಹಾಡ್ತಾರೆ, ನಾವು ಡ್ಯಾನ್ಸ್ ಮಾಡಬೇಕು. ಮತ್ತೆ ಅಂದರೆ ಈಗ ಅವರು ಮತ್ತೆ ಅದನ್ನು ನಮಗೆ ಸಹ ಹಾಡಲಿಕ್ಕೆ ಕಲಿಬೇಕಾಗ್ತದೆ. ಯಾಕಂದರೆ ಭರತನಾಟ್ಯ ಅಂತ ಹೇಳಿದ ಕೂಡಲೇ ಸಂಗೀತ ಬಂದೇ ಬರ್ತದೆ, ಹಾಗಾಗಿ ಸಂಗೀತ ತರಬೇತಿಯನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಓಕೆ, ಭರತನಾಟ್ಯವನ್ನು ಕಲಿಬೇಕಾದ್ರೆ ಮುಖ್ಯವಾಗಿ ಏನನ್ನು ಕಲಿಬೇಕು? ಮುಖ್ಯವಾಗಿ ಭರತನಾಟ್ಯದಲ್ಲಿ ಮುಖ್ಯ ಅಂತ ಏನೂ ಇಲ್ಲ, ಅದರದ್ದು ಕ್ಲಾಸೇ ಇಂಪಾರ್ಟೆಂಟ್, ಕಲಿಯುವುದೇ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಇರಲೇಬೇಕು. ಓಕೆ, ನೀವು ಭರತನಾಟ್ಯದಲ್ಲಿ ಜೂನಿಯರ್ ಎಕ್ಸಾಮ್ ಬರೀತೀರಾ? ಈಗ ಮೊದಲನೇದಾಗಿ ಜೂನಿಯರ್ ಎಕ್ಸಾಮ್, ಅದು ಯಾವ ರೀತಿ ಇರ್ತದೆ? ಯಾವ ರೀತಿ ಮಾರ್ಕ್ಸ್ ಬಂತು? ಜೂನಿಯರ್ ಎಕ್ಸಾಮ್ ತುಂಬ ಟಫ್ ಆಯಿತು ನನಗೆ ಫಸ್ಟಿಗೆ ಕಲಿಯುವಾಗ. ಮತ್ತೆ ಹೇಗೂ ಅಮ್ಮನ ಹೆಲ್ಪಿಂದ ಸರ್ ತುಂಬ ಹೆಲ್ಪ್ ಮಾಡಿದರು, ಮ್ಯಾಮ್ ಸಹ ತುಂಬ ಹೆಲ್ಪ್ ಮಾಡಿದರು. ಆಮೇಲೆ ಎಕ್ಸಾಮ್ ಹೇಗಿರ್ತದೆ ಅಂದರೆ ಫಸ್ಟಿಗೆ ನಮಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಥಿಯರಿ ಎಕ್ಸಾಮ್ ಅಂದರೆ ನಾವೀಗ ಸ್ಕೂಲಲ್ಲೆಲ್ಲ ಬೋರ್ಡ್ ಎಕ್ಸಾಮ್ ಎಲ್ಲ ಬರೆದಾಗೆ ಅದು ಸಹ ಬೋರ್ಡ್ ಎಕ್ಸಾಮೇ ಇರ್ತದೆ. ಕರ್ನಾಟಕ ಬೋರ್ಡ್ ಎಕ್ಸಾಮ್ ಇರ್ತದೆ ಜೂನಿಯರ್ ಎಕ್ಸಾಮ್. ಆಮೇಲೆ ಸ್ವಲ್ಪ ದಿನದ ನಂತರ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ, ಅಂದರೆ ನಮಗೆ ಡ್ಯಾನ್ಸ್ ಮಾಡಲಿಕ್ಕಿರ್ತದೆ, ಸಾಂಗ್ ಎಲ್ಲ ಸಂಗೀತ ಎಲ್ಲ ಹಾಡಲಿಕ್ಕಿರ್ತದೆ. ಜೂನಿಯರ್ ಎಕ್ಸಾಮ್ ಅಂದರೆ ಫಸ್ಟಿಗೆ ನಮಗೆ ಥಿಯರಿ ಎಕ್ಸಾಮ್ ಇರುತ್ತೆ, ಸೇಮ್ ಬೋರ್ಡ್ ಎಕ್ಸಾಮ್ ಥರವೇ, ಕರ್ನಾಟಕ ಬೋರ್ಡ್ ಎಕ್ಸಾಮ್ ಅದು. ಮತ್ತು ನಮಗೆ ಸ್ವಲ್ಪ ದಿನದ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ, ಅದರಲ್ಲಿ ನಾವು ಡ್ಯಾನ್ಸ್ ಮತ್ತು ಸಂಗೀತ ಹಾಡಲಿಕ್ಕಿರ್ತದೆ. ಅದರಲ್ಲಿ ನನಗೆ 91% ಬಂದಿತ್ತು. ಓಕೆ, ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗಿ ಮಣಿರಾಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿ ಪೋತ ಲಕ್ಷ್ಮೀ ನೃಸಿಂಹ
मम देहि करावलम्बम् लक्ष्मी नृसिंह मम देहि करावलम्बम् ओम नारसिंहाय उग्रसिंहाय दम्भोलि तीक्ष्णनख दिव्यसिंहाय उग्राय वीराय वज्रदंष्ट्राय ज्वालामालिने ज्वलन्मुखाय ओम नारसिंहाय उग्रसिंहाय दम्भोलि तीक्ष्णनख दिव्यसिंहाय उग्राय वीराय वज्रदंष्ट्राय ज्वालामालिने ज्वलन्मुखाय तडिकुधिं धिं कुकुतडिं धिं कुतत्त जगतत्थन जोगो किडिकुकुतडिं धिं तडिकुधिं धिं कुकुतडिं धिं कुतत्त जगतत्थन जोगो किडिकुकुतडिं धिं महादंष्ट्रायुध महाज्वालाय भैरवाडम्बर विश्वम्भराय घोर विक्रम दैत्यदानवा भञ्जन क्रूर हिरण्यकशिपुध्वंसकाय महादंष्ट्रायुध महाज्वालाय भैरवाडम्बरा विश्वम्भराय घोर विक्रम दैत्यदानवा भञ्जन क्रूर हिरण्यकशिपुध्वंसकाय आनन्दनं दरितनं दरितकिटतुं ओ धिम्मि धिम्मि तकिटतुं तुं दतुं तुं आनन्दनं दरितनं दरितकिटतुं ओ धिम्मि धिम्मि तकिटतुं तुं दतुं तुं तकिट धन तकिट झुनु तकिट धिम्मि तकिट तधिंगिणतुं 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 तरि तकिट धन तकिट झुनु तकिट धिम्मि तकिट तधिंगिणतुं 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 अघोराय विजय नारसिंहाय सच्चिदानन्द योगा नृसिंहाय प्रह्लाद पालक श्रीनारसिंह वेद्याय वेधसे पुरुषोत्तमाय अघोराय विजय नारसिंहाय सच्चिदानन्द योगाग्रसिंहाय प्रह्लाद पालक श्रीनारसिंह वेद्याय वेधसे पुरुषोत्तधिंगिणतुं लक्ष्मी नृसिंह भक्त परिपालक शरणागत वत्सल शान्तरूप 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 नारसिंह नमस्ते नमस्ते ओम नारसिंह नमस्ते नमस्ते महानारसिंह नमस्ते नमस्ते महानारसिंह नमस्ते नमस्ते महानारसिंह नमस्ते नमस्ते महानारसिंह
ಇಯರ್ ಬರಿತೀರಾ, ಅದ ನಂತರ ಒಂದು ಸನ್ನಿವೇಶ ಬರ್ತದೆ, ನೀವು ಭರತನಾಟ್ಯವನ್ನು ಡ್ರಾಪ್ ಮಾಡುವಂಥದ್ದು. ಅಂದರೆ ಭರತನಾಟ್ಯ ಒಂದು ತರಗತಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಆಸೆ ಇರ್ತದೆ ವಿದ್ವತ್ ಮಾಡಬೇಕಂದ್ರೆ, ಆದರೆ ಆಗೋದಿಲ್ಲ ಅಂತ ಅದು ಆ ಸಂದರ್ಭದ ಬಗ್ಗೆ ಹೇಳಿ. ತುಂಬ ಬೇಜಾರಾಯಿತು. ಅಂದರೆ 10th ಬಂತು, ಅಮ್ಮನಿಗೆ ಕ್ಯಾನ್ಸರ್ ಆಗಿತ್ತು. ಆವಾಗ ಸಹ ನಾನು ಬಿಡಲಿಲ್ಲ. ಕ್ಯಾನ್ಸರ್ ಆದರೂ ನಾನು ಕಂಟಿನ್ಯೂ ಮಾಡಿ ಅದೇ ವರ್ಷ ನಾನು ಸೀನಿಯರ್ ಎಕ್ಸಾಮ್ ಬರೆದೆ. ಬಟ್ ಸೀನಿಯರ್ ಆದ ನಂತರ ಒಂದು 3-4 ಮಂತ್ಸಲ್ಲಿ ನಂಗೆ ಡ್ರಾಪ್ ಮಾಡಬೇಕಾಯ್ತು. ಯಾಕಂದರೆ 10th ಹತ್ರ ಬಂದಿತ್ತು. ನಾನು ಅಲ್ಲಿ ಹೋಗ್ತಾ ಇದ್ದರೆ 10th ಟಫ್ ಆಗ್ತದೆ. 10th ಇಂಪಾರ್ಟೆಂಟ್ ಅಲ್ವಾ ತುಂಬ. ಮುಂದಿನ ಭವಿಷ್ಯ ಎಲ್ಲ 10th ಮೇಲೆ ಡಿಪೆಂಡ್ ಆಗಿತ್ತು. ಭರತನಾಟ್ಯ ಬಿಡಲೇಬೇಕಾಯಿತು ನನಗೆ. ಆಮೇಲೆ ಏನಾಯಿತು, ಆಮೇಲೆ 10th ಮುಗ್ದ ನಂತರ ತುಂಬ ಆಸೆ ಇತ್ತು ಹೋಗಬೇಕು ಅಂತ. ಏನಾಯಿತು, ಲಾಕ್ಡೌನ್ ಆಯಿತು. ಲಾಕ್ಡೌನಿಂದಾಗಿ ಕ್ಲಾಸಸ್ಗಳೆಲ್ಲ ನಡೀತಾ ಇರಲಿಲ್ಲ. ಸುಧೀರ್ ಸರಿಗೆ, ಅವರಿಗೆ, ಮ್ಯಾಮಿಗೆ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು. ನಮಗೂ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ PUC ಶುರುವಾಗಿ ಹೋಯಿತು. ಅದು ತುಂಬ ಬ್ಯುಸಿಯಾಗಿ ಹೋಯಿತು. ಆವಾಗ ಸಹ ಸರಿಯಾಗಿ ಹೋಗಲಿಕ್ಕೆ ಡಿಸೈಡ್ ಮಾಡಲಿಕ್ಕೆ ಆಗಲೇ ಇಲ್ಲ. ಅದು ಒಂದು ಸತಿ ಬಿಟ್ಟು ಹೋದ ನಂತರ ಮತ್ತೆ ಅಂದರೆ ಹೋಗಲಿಕ್ಕೆ ಡಿಸೈಡ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅಂದರೆ ಹೋಗಲೇಬೇಕು, ಕಂಟಿನ್ಯೂ ರೆಗ್ಯುಲರ್ ಆಗಿ ಹೋಗಬೇಕು ಅಂದರೆ ಮೊದಲಿನಾಗೆ ತುಂಬ ಟೈಮ್ ತಗೊಳ್ತದೆ. ಸೊ ಸೆಕೆಂಡ್ PUC ಬಂತು, ಅಲ್ಲಿ ಸಹ ತುಂಬ ಬ್ಯುಸಿಯಾಗಿ ಹೋಯಿತು. ನೀಟ್ ಎಕ್ಸಾಮ್ ಬರಿಬೇಕು, ಅದಾಗಬೇಕು, ಅದು ಸಹ ತುಂಬ ಇಂಪಾರ್ಟೆಂಟಾ ಅಂತ ಆಯಿತು. ಈಗ ಅಡ್ಮಿಷನ್ ಎಲ್ಲ ಆಗಿ ಡಿಗ್ರಿಗೆ ಈಗ ಡಿಸೈಡ್ ಮಾಡ್ತಾ ಇದ್ದಾನೆ, ಡಿಸೆಂಬರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಉಂಟು. ನೋಡಬೇಕು ಏನಾಗ್ತದೆ ಗೊತ್ತಿಲ್ಲ. ಓಕೆ, ಒಂದು ಪರೀಕ್ಷೆ ನೀವು ಪಾಠ ಅಂತ ಹೇಳಿದಂತಹದ್ದು ಸ್ವಲ್ಪ ಹಿಂಜರಿಕೆ ಆಯಿತು, ಆದರೂ ಕೈ ಬಿಡ್ತಾ ಇಲ್ಲ ಛಲವನ್ನು? ಇಲ್ಲ ಮಿಡ್ಲಲ್ಲಿ ಎಲ್ಲ ಹೀಗೆ ದೇವಸ್ಥಾನಗಳಲ್ಲಿ ಸೇವೆ ಕೊಡುವುದು, ಎಲ್ಲಿಯಾದರೂ ಕರೆದ್ರೆ ಮಾಡ್ತೀಯಾ ಕೇಳಿದರೆ ಖಂಡಿತ ಮಾಡ್ತೇನೆ ಅಂತ ಸೇವೆಯಾಗಿ ಮಾಡಿದ್ದೇನೆ. ಈಗ ನಮ್ಮ ದೇವಸ್ಥಾನದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕುಮಟಾದಲ್ಲಿ ನಮ್ಮ ಮನೆ ಇರುವುದು, ಅಲ್ಲಿ ಮಾಡ್ತಾ ಇರ್ತೇನೆ, ಭರತನಾಟ್ಯ ಮಾಡ್ತೇನೆ ಅಲ್ಲಿ. ಓಕೆ, ಭರತನಾಟ್ಯದಲ್ಲಿ ಒಂದು ವಿಶೇಷ ಏನಂದರೆ ಅದನ್ನು ಸೇವೆಯಾಗಿ ಕೊಡ್ಬೋದು ದೇವಸ್ಥಾನಗಳಲ್ಲಿ. ಇಷ್ಟರವರೆಗೆ ಯಾವ ದೇವಸ್ಥಾನದಲ್ಲಿ ನೀವು ಸೇವೆಯಾಗಿ ಕೊಟ್ಟಿದ್ರ? ಒಂದು ಚಿಟ್ಪಾಡಿ ದೇವಸ್ಥಾನದಲ್ಲಿ ಕೊಡಬೇಕಂತ ಇತ್ತು, ಬಟ್ ಇನ್ನೂ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಕಕ್ಕುಂಜೆ ದೇವಸ್ಥಾನದಲ್ಲಿ ಒಂದು ಸತಿ ಕೊಟ್ಟಿದ್ದೇನೆ. ಪುತ್ತೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಸತಿ ಕೊಟ್ಟಿದ್ದೇನೆ. ಮತ್ತು ಪಿಲಾರ್ ಖಾನ ಈಶ್ವರ ದೇವಸ್ಥಾನ ಉಂಟು, ಅಲ್ಲಿ ಶಿವರಾತ್ರಿ ರಾತ್ರಿ ಕೊಟ್ಟಿದ್ದೇನೆ. ಓಕೆ, ಅದೊಂದು ಬಹಳ ಪುಣ್ಯದ ಕೆಲಸ ಹೇಳ್ಬೋದು. ನಮಗೆ ಕೈಗೆ ಕೊಡಲಿಕ್ಕೆ ಆಗದಿದ್ರು ನೃತ್ಯದ ಮೂಲಕ ಸೇವೆ ಕೊಡುವಂಥ ಅದೃಷ್ಟ ಭರತನಾಟ್ಯ ನೃತ್ಯಗಾರ್ತಿಯರಿಗೆ ಇದೆ. ಅದು ಬಿಟ್ಟು ನೀವು ಸಂಗೀತವನ್ನು ಹಾಡ್ತೀರಾ ಅಂತ ಹೇಳಿದ್ರು. ಭರತನಾಟ್ಯಕ್ಕೆ ಸಂಗೀತ ಹತ್ತಿರವೇ ಬೇಕು, ಅಕ್ಕ ತಂಗಿ ಇದ್ದ ಹಾಗೆ, ಅದು ಸಹ ಇದು ಸಹ ಬೇಕೇ ಬೇಕು. ಅದರ ಬಗ್ಗೆ ಏನು ಹೇಳ್ತೀರಾ? ಸಂಗೀತ ಅಂದರೆ ನಂದು ಶ್ರುತಿ ಅಷ್ಟು ಒಳ್ಳೆ ಇಲ್ಲ ಹೇಳ್ತಾರೆ, ನಂಗೆ ಅದು ಗೊತ್ತಾಗಲಿಲ್ಲ. ಬಟ್ ಸಂಗೀತ ಜೂನಿಯರ್ ಎಕ್ಸಾಮ್ ಬರೆದಿದ್ದೇನೆ ನಾನು. ಭರತನಾಟ್ಯ ವಿದ್ವತ್ ಕಟ್ಟಬೇಕಾದ್ರೆ ಜೂನಿಯರ್ ಎಕ್ಸಾಮ್ ಆಗಲೇಬೇಕು ಹೇಳಿದ್ದು, ಅದಕ್ಕೋಸ್ಕರ ಕಟ್ಟಿದ್ದು ನಾನು ಜೂನಿಯರ್ ಎಕ್ಸಾಮ್. ಸಂಗೀತ ಜೂನಿಯರ್ ಆಗಿದೆ, 73% ಬಂದಿದೆ ಅದರಲ್ಲಿ. ಓಕೆ, ಸಂಗೀತದಲ್ಲಿ ಕೂಡ ತುಂಬ ಫಾರ್ಮ್ಸ್ ಇದೆ. ನೀವು ಯಾವ ಫಾರ್ಮ್ ಕಲ್ತಿದ್ದೀರಿ? ನಾನು ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಕಲ್ತಿದ್ದೇನೆ. ಓಕೆ, ಯಾವುದಾದ್ರೂ ಒಂದು ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯಾವುದಾದ್ರು ಹಾಡ್ಬೋದಾ? ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ಬಹಳ ಅದ್ಭುತವಾಗಿ ಹಾಡಿದ್ರಿ. ಶ್ರುತಿ ತಪ್ಪಿತಾ ಇಲ್ವಂತ ನಮ್ಗೆ ಗೊತ್ತಾಗ್ಲಿಲ್ಲ, ಆದರೂ ಕೇಳುಗರಿಗೆ ಬಹಳ ಇಂಪಾಯಿತು, ಕಿವಿಗೆ ಇಂಪಾಯಿತು. ಸಂಗೀತದ ಗುರುಗಳು ಯಾರು? ಸಂಗೀತ ಗುರುಗಳು ಸುರೇಖಾ ಮ್ಯಾಮ್ ಅಂತ, ಕೊಡವೂರಲ್ಲಿ ಕಲಿತಾ ಇದ್ದೆ ನಾನು. ಸುಮಾರು ವರ್ಷ ಆಯಿತು ಬಿಟ್ಟು, ಈಗ ಹೋಗಲಿಲ್ಲ. ಒಂದು ಭರತನಾಟ್ಯ ಅಂದಾಕ್ಷಣ ಒಂದು ಟೀಮಲ್ಲಿ ಹೋಗ್ತಾರೆ, ಅದು ಕೂಡ ನಮ್ಮ ಉಡುಪಿ ಅಂದಾಕ್ಷಣ ನೃತ್ಯ ನಿಕೇತನ ಕೊಡವರು ಬಹಳ ಪ್ರಸಿದ್ಧಿ ಪಡ್ಕೊಂಡಿದೆ. ಅದರಲ್ಲೂ ಕೂಡ ಅವರು ಕೂಡ ಬಹಳಷ್ಟು ಫಾರ್ಮ್ಗಳು ಮಾಡ್ತಾರೆ, ಒಂದು ಸ್ಟೋರಿ ಹಿಡ್ಕೊಂಡು ಮಾಡ್ತಾರೆ ಭರತನಾಟ್ಯವನ್ನು.
ನೀವು ಇದುವರೆಗೆ ಯಾವುದಾದ್ರೂ ಊರಿಗೆ ಹೋಗಿದ್ದೀರಾ ಡ್ಯಾನ್ಸ್ ಟೀಮಿನ ಮುಖಾಂತರ? ನಾನು ಟೀಮಿನ ಮುಖಾಂತರ ಅಂದರೆ ನನ್ನ ಸೀನಿಯರ್ಸ್ ಇರೋದು, ಅಕ್ಕನವರು ತುಂಬ ದೊಡ್ಡವರು ಅವರು, ನಾವು ಅವರ ಎದುರಿಗೆ ಏನೂ ಅಲ್ಲ. ನಾನು ಅಂದರೆ ಹೀಗೆ ಗಣೇಶ್ ಚತುರ್ಥಿಗೆ ಎಲ್ಲ ಅವರು ಮಾಡಿಸ್ತಾ ಇದ್ರು ಡ್ಯಾನ್ಸ್. ಆವಾಗ ನಮ್ಮದು ಬೇರೆಯೇ ಟೀಮ್, ನಮ್ಮದು ಅವರ ಕೆಳಗೆ ಇನ್ನೊಂದು ಟೀಮ್, ಹಾಗೆ ನಾನು ಆವಾಗ ಹೋಗ್ತಾ ಇದ್ದೆ. ಹೀಗೆ ದೊಡ್ಡನಗುಡ್ಡೆಯಲ್ಲಿ ಒಂದ್ಸತಿ ಹಾಗೆ ಹೋಗಿದ್ದೇನೆ. ಆಳ್ವಾಸ್ ನುಡಿಸಿರಿಗೆ ಒಂದ್ಸತಿ ಹೋಗಿದೆ, ಆಳ್ವಾಸ್ ವಿರಾಸತಿಗೆ ಒಂದ್ಸತಿ ಕರ್ಕೊಂಡು ಹೋಗಿದ್ವಿ. ಇಡೀ ಟೀಮ್ ಫುಲ್ ಅಕ್ಕನವರೊಟ್ಟಿಗೆ ನಾವು ಇದ್ವಿ. ಸಾಧಾರಣ ಒಂದು 50 ಜನ ಹೋಗಿದ್ವಿ ನಾವು, ಆಗ ಕರ್ಕೊಂಡು ಹೋಗಿದ್ರು. ಓಕೆ, ನಿಮ್ಮ ಒಂದು ನೃತ್ಯಗಾರ್ತಿ ಒಂದು ಪರ್ಫೆಕ್ಟ್ ಭರತನಾಟ್ಯ ಆಗಬೇಕಾದ್ರೆ ಏನು ಮಾಡಬೇಕು? ಯಾವ ಪರೀಕ್ಷೆ ಕಟ್ಟಬೇಕು? ಪರೀಕ್ಷೆ ಅಂದರೆ ಅದೇ ಜೂನಿಯರ್, ಆಮೇಲೆ 3 ವರ್ಷ ಬಿಟ್ಟು ಸೀನಿಯರ್, ಆಮೇಲೆ ಪುನಃ 3 ವರ್ಷ ಗ್ಯಾಪ್ ಇಡಲೇಬೇಕಾಗ್ತದೆ. ಅದು ವಿದ್ವತ್, ಪೋಸ್ಟ್ ವಿದ್ವತ್ ಮತ್ತು ಪ್ರೀ ವಿದ್ವತ್ 2 ಕಟ್ಟಬೇಕಾಗ್ತದೆ. ಆಮೇಲೆ ನಮಗೆ ವಿದುಷಿ ಅಂತ ಬರ್ತದೆ. ಇನ್ನೂ ಕಂಟಿನ್ಯೂ ಮಾಡುವವರು ಇದ್ದಾರೆ, ಅದು ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಪರ್ಫೆಕ್ಟ್ ಅಂದರೆ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಬರ್ತದೆ. ಮತ್ತು ಕ್ಲಾಸ್ ಎಲ್ಲ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ನೆನ್ಪಿಟ್ಕೊಳ್ಳಿಕ್ಕೆ ಡ್ಯಾನ್ಸ್ಗಳನ್ನೆಲ್ಲ. ಇಲ್ಲದ್ರೆ ಸ್ವಲ್ಪ ಏನೋ ಕಟ್ ಆಗೋದು ಆ ಥರ ಆಗಿ ಹೋಗ್ತದೆ. ಡ್ಯಾನ್ಸರ್ಸ್ಗಳಿಗೆ ಅಂದರೆ ಭರತನಾಟ್ಯ ಡ್ಯಾನ್ಸರನ್ನು ಹೊರತುಪಡಿಸಿ ಭರತನಾಟ್ಯ ಇಷ್ಟ ಆದರೆ ಮಾಡಲಿಕ್ಕೆ ಕಷ್ಟ ಹಾಗೆ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರ ಬಗ್ಗೆ ಅಂದರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಮಾಡಲಿಕ್ಕೆ ಕಷ್ಟ, ಹೌದು, ತುಂಬ ಕಷ್ಟ ಆಗ್ತದೆ ಫಸ್ಟಿಗೆ ಎಲ್ಲ. ಯಾಕಂದರೆ ಫಸ್ಟಿಗೆ ನಮಗೆ ಏನಾಗ್ತದೆ, ನಾವು ಸರಿಯಾಗಿ ಮಾಡ್ತಾ ಇರುವುದಿಲ್ಲ, ಸಣ್ಣ ಇರ್ತೇವೆ ನಾವು ಆವಾಗ. ಅಂದರೆ ತುಂಬ ಸಣ್ಣ ಏಜಿನಿಂದ ಶುರು ಮಾಡಿದರೆ ಆವಾಗ ನಮಗೆ ಹಾಗೆ ಅನಿಸ್ತದೆ, ಹಾಂ ಇಲ್ಲ ನಾವು ಅಂದರೆ ನಮ್ಗೆ ಆಗೋದಿಲ್ಲ, ಬಿಟ್ಟು ಬಿಡೋದು ಒಳ್ಳೆಯದು, ಆ ಥರ ಅನಿಸ್ತದೆ. ಅಂದರೆ ಮ್ಯಾಮ್ ಕೆಲವು ಸತಿ ತಪ್ಪು ಮಾಡಿದರೆ ಬೈತಾರೆ, ಸರ್ ಸಹ ಬೈತಾರೆ. ಆವಾಗ ನಮ್ಗೆ ತುಂಬ ಕೆಲವು ಸತಿ ಬೇಜಾರಾಗ್ತದೆ. ಮತ್ತೆ ಅನಿಸ್ತದೆ, ಹಾಂ ನಮಗೆ ಅವ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಒಂದು ಏಜಿನ ನಂತರ ನಮಗೆ ಗೊತ್ತಾಗ್ತದೆ, ಹಾಂ ನಾವು ಇದನ್ನು ಕರಿಯರ್ ಆಗಿ ಸಹ ತಗೊಳ್ಬೋದು, ನಮಗೆ ಇದರಿಂದ ತುಂಬ ಹೆಲ್ಪ್ ಆಗ್ತದೆ. ಆವಾಗ ನಮಗೆ ಆ ಮೈಂಡಿಗೆ ಬರ್ತದೆ, ನಾವು ಒಳ್ಳೆ ಆಗಿ ಮಾಡಬೇಕು, ಎಲ್ಲರೂ ಸಹ ನಮಗೆ ಖುಷಿ ಆಗಬೇಕು, ಎಲ್ಲರಿಗೆ ನಮ್ಮ ಡ್ಯಾನ್ಸ್ ನೋಡಿ ಖುಷಿ ಆಗಬೇಕು ಅಂತ ಆವಾಗ ಮನಸ್ಸಿಗೆ ಬರುವಾಗ ಆಮೇಲೆ ಒಂದು ಡಿಟರ್ಮಿನೇಷನ್ ಒಂದು ಲೈಫಿನ ಪಾಯಿಂಟಲ್ಲಿ ಬರ್ತದೆ. ಭರತನಾಟ್ಯಕ್ಕೆ ಡಿಟರ್ಮಿನೇಷನ್ ಬೇಕೇ ಬೇಕು, ನಮಗೆ ಮಾಡಬೇಕು ಅಂತ ಅನಿಸ್ತದೆ. ಓಕೆ, ಈಗ ಒಂದು ವೃತ್ತಿ ಅಂತ ಬಂದಾಗ ನಾವು ಅದನ್ನು ಕಲಿತು ಮಾಡ್ತೇವೆ, ಅಂದರೆ ವಿದ್ಯೆಯನ್ನು ಕಲಿತು ಬುಕ್ಕನ್ನೆಲ್ಲ ಓದಿ. ಆದರೆ ಒಂದು ಪ್ರವೃತ್ತಿ ಅಂತ ಬಂದಾಗ ನಮಗೊಂದು ಇಂಟ್ರೆಸ್ಟ್, ಮೊದಲನೇದಾಗಿ ಆಸಕ್ತಿ ಬೇಕು, ಅದಕ್ಕೆ ಅಂತಹ ಗುರುಗಳು ಬೇಕು, ಮತ್ತು ನಮ್ಮನ್ನು ತಪ್ಪು ಕಂಡು ಹುಡುಕಿ ಸರಿದಾರಿಸಿಗೆ ತರುವಂಥ ಇನ್ನೊಂದು ವ್ಯಕ್ತಿಗಳು ಬೇಕು, ಅಂಥ ವ್ಯಕ್ತಿಗಳು ಇರಬೇಕು. ನೀವು ಕೂಡ ಏನು ಹೇಳ್ತೀರಾ ನಿಮ್ಮ ಪ್ರವೃತ್ತಿ ಭರತನಾಟ್ಯದ ಬಗ್ಗೆ ಇನ್ನಷ್ಟು ಹೇಳೋದಾದರೆ ಏನು ಹೇಳ್ತೀರಾ? ಭರತನಾಟ್ಯ ಅಂದರೆ ಅದೇ ಹೇಳಿದಲ್ಲ, ಭಾವ ಅದೇ ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಮತ್ತೊಂದು ಏನಂದರೆ ಪ್ರಾಕ್ಟೀಸ್ ತುಂಬ ಬೇಕಾಗ್ತದೆ. ನಾನು ಒಪ್ತೇನೆ, ನಂದು ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ ಇರ್ಬೋದು ಎಲ್ಲರಿಗಿಂತ. ಇನ್ನು ತುಂಬ ಪ್ರಾಕ್ಟೀಸ್ ಮಾಡಿದವರು ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮತ್ತು ಒಂದು ಆ ಘಟ್ಟ ಇರ್ತದಲ್ಲ, ಜೀವನ ಹೋಗ್ತಾ ಇದ್ದಾಗ ಇನ್ನು ಇಂಪ್ರೂವ್ ಆಗ್ತಾ ಹೋಗ್ತೇವೆ ನಾವು ಆ ಒಂದು ಕಲೆಯಲ್ಲಿ. ಸಣ್ಣದಿರುವಾಗ ಹಾಗೆ ನಾನೀಗ ಮಾಡಲಿಕ್ಕಿಲ್ಲ ಭರತನಾಟ್ಯ, ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ ಅಂತ ಹೇಳ್ಬೋದಲ್ಲ ಹಾಗೆ. ಮತ್ತು ನಂದು ಭರತನಾಟ್ಯಕ್ಕೆ ಪ್ರೇರಣೆ ಅಂತ ಹೇಳಿದರೆ ನನ್ನ ಅಮ್ಮ. ನಾನೊಂದು 5ನೇ ವರ್ಷದಲ್ಲಿ ಇರುವಾಗ ಅಮ್ಮ ಡ್ಯಾನ್ಸ್ ಅಷ್ಟು ಏಜಲ್ಲಿ ಸಹ ಡ್ಯಾನ್ಸ್ ಅವರಿಗೆ ಕಲಿಬೇಕಂತ ಆಸಕ್ತಿ ಇದ್ದದ್ರಿಂದ ಅವರು ಸೇರಿದ್ರು. ಅವರ ಹಿಂದೆ ನಾನು ಸಹ ಹೋಗ್ತಾ ಇದ್ದೆ ಕ್ಲಾಸಲ್ಲಿ, ಅವರು ಡ್ಯಾನ್ಸ್ ಮಾಡುವಾಗ ನೋಡ್ತಾ ಇದ್ದೆ. ನನಗೆ ಆಗ ಆಟ ಆಡುವ ಇದು ಏಜ್, ಬಟ್ ಆಗ ನಂಗೆ ನೋಡುವಾಗ ಹಾಂ ನಾನು ಸಹ ಅಮ್ಮನೊಟ್ಟಿಗೆ ಮಾಡಬೇಕು ಅಂತ ಇತ್ತು. ಸೊ ಅಮ್ಮನೇ ಮೇಯ್ನ್ ಪ್ರೇರಣೆ, ನಂದು ಪ್ರೇರಣೆ ಅಂದರೆ ಅಮ್ಮನೇ. ಓಕೆ, ನಿಮ್ಮ ಜೊತೆ ಮಾತನಾಡಿ ಖುಷಿ ಆಗ್ತಾ ಇದೆ. ಇನ್ನಷ್ಟು ನಿಮ್ಮ ಭರತನಾಟ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆ. ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ನೃತ್ಯಗಾರ್ತಿ ಸುಷ್ಮಾ ಅವರು ಭರತನಾಟ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನೇ ಹೇಳಿದರು. ಇನ್ನಷ್ಟು ತಿಳ್ಕೊಳ್ಳುವ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ನಾಟ್ಯ ಮಯೂರಿ ಸುಷ್ಮಾ ಅವರು. ಭರತನಾಟ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನೇ ಹೇಳಿದರು. ಅವರ ತಾಯಿ ಬಗ್ಗೆ ಹೇಳ್ತಾ ಇದ್ರು. ಅವರ ಜೊತೆ ಇನ್ನಷ್ಟು ಮಾತಾಡೋಣ. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಷ್ಮಾ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ, ನನ್ನ ಭರತನಾಟ್ಯಕ್ಕೆ ಪ್ರೇರಣೆ ನನ್ನ ಅಮ್ಮ ಅಂತ ಹೇಳಿದರು. ಅದು ಹೊರತುಪಡಿಸಿ ನಿಮ್ಮಮ್ಮ ಒಂದು ಉಪನ್ಯಾಸಕ್ಕೆ, ನೀವು ಕೂಡ ವಿದ್ಯೆಯಲ್ಲಿ ಮೇಲು, ನಾನು ಹೇಳಿದ್ದೇನೆ ವಿದ್ಯೆ ಮತ್ತು ಪ್ರವೃತ್ತಿ ಮತ್ತು ವೃತ್ತಿಗೆ ಸಂಬಂಧಪಟ್ಟ ಎಲ್ಲರೂ ಮೇಲೆ ಹೋಗೋದಿಲ್ಲ. ಆದರೆ ನೀವು ವಿದ್ಯೆಯಲ್ಲಿ ಕೂಡ ಮುಂದೆ,
ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಏನು ಅಮ್ಮ ಫೋರ್ಸ್ ಮಾಡ್ತಾರೆ, ನೀವು ಇಷ್ಟಪಟ್ಟು ಓದ್ತಾ? ಇಲ್ಲ ಇಲ್ಲ, ಅಮ್ಮ ಫೋರ್ಸ್ ಅಂತ ಅಲ್ಲ, ಅವ್ರು ಹುರಿದುಂಬಿಸ್ತಾರೆ, ಸ್ವಲ್ಪ ಅಂದರೆ ಧೈರ್ಯ ಹೇಳ್ತಾರೆ, ಆಗ್ತದೆ ನಿನ್ನ ಹತ್ರ ಆಗ್ತದೆ, ಅಂದರೆ ಇದು ನಿನ್ನ ಲೆವೆಲ್ ಅಲ್ಲ, ಇನ್ನೂ ಮೇಲೆ ಹೋಗ್ಬೋದು ಅಂತ ಯಾವತ್ತು ಸಹ ಪ್ರೋತ್ಸಾಹಿಸ್ತಾರೆ ನನಗೆ. ಅವರಿಂದಲೇ ನಾನು ಅಂದರೆ ವಿದ್ಯೆಯಲ್ಲಿ ಸಹ ಎಲ್ಲದರಿಂದ ಸಹ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ. ನಾನು ಯಾಕೆ ನಿಮ್ಮ ವಿದ್ಯೆ ವಿಚಾರ ತೆಗೆದೆ ಅಂದರೆ, ನಿಮ್ಮದೊಂದು ಸಂದರ್ಭ ಅಂದರೆ ಆ ಸ್ಕ್ರಿಪ್ಟ್ ಸಂದರ್ಭ ಯಾವ ರೀತಿ ಇತ್ತಂದರೆ, ಅಮ್ಮನಿಗೆ ಹುಷಾರಿಲ್ಲ, ಈ ರೀತಿ ಮನೆಯನ್ನು ನೋಡ್ಕೋಬೇಕು, ಆಚೆ ಓದಬೇಕು, ಅದರ ನಡುವಲ್ಲೂ ಕೂಡ ನೀವು SSLCಯಲ್ಲಿ 97% ತೆಗೆದಿದ್ದೀರಿ. ಅದು ಕೂಡ ನಮಗೆ ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ನಿಮ್ಮ ಒಂದು ಕೀರ್ತಿ, ನಮ್ಮ ಶಾಲೆಗೆ ಆಗಿರ್ಬೋದು, ಮನೆಗೆ ಕೀರ್ತಿ ತಂದಿದ್ದೀರಾ. ಆ ಒಂದು ಸಂದರ್ಭದಲ್ಲಿ ಎಷ್ಟು ಖುಷಿ ಆಯಿತು ನಿಮಗೆ? ನನಗೆ ಅಂದರೆ ಎಲ್ಲರೂ ಅಂದರೆ ಪ್ರಿಪ್ರೇಟ್ರಿಲೆಲ್ಲ ಅಷ್ಟು ಒಳ್ಳೆ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಮತ್ತು ಅಂದರೆ ಅಮ್ಮನಿಗೆ ಸಹ ಆವಾಗ ಹುಷಾರಿರಲಿಲ್ಲ, ಎಲ್ಲ ಒಟ್ಟಾಗಿ ಹೋದಾಗೆ ಆಗಿತ್ತು. ಬಟ್ ನಾನೇನು ಮಾಡಿದ್ದೆ, ಧೈರ್ಯ ತಗೊಂಡು ಎಷ್ಟು ಬರ್ತದೆ ಅಷ್ಟು ಬರಲಿ ಅಂತ ಹೇಳಿ ಒಟ್ಟು ಅಂದರೆ ನನಗೇನು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ನನಗೆ ಇಷ್ಟು ಬರಬೇಕು ಅಷ್ಟು ಬರಬೇಕು 95 ಎಬವ್ ಬರಬೇಕು, ಅದೇನು ಇರಲೇ ಇಲ್ಲ ನನಗೆ. ಎಷ್ಟು ಬರ್ತದೋ ದೇವ್ರು ಎಷ್ಟು ಕೊಡ್ತಾರೋ ಅಷ್ಟು ಇರಲಿ ಅಂತ ಇತ್ತು. ಮತ್ತು ಹೀಗೆ ಚೆಕ್ ಮಾಡುವಾಗ ನನಗೇನು ಆ ಸಾಧಾರಣ ಒಂದು 90 ಎಬವ್ ಬರ್ತದೆ, ಬಟ್ 95 ಎಬವ್ ಬರ್ತದೆ ಅಂತ ನನಗೆ ಅನಿಸಿರಲಿಲ್ಲ. ಮತ್ತೆ 97 ಅಂತ ಬಂದ ಕೂಡಲೇ ನಾನು ಹಾರ್ಲಿಕ್ಕೆ ಶುರು ಮಾಡಿದ್ದೆ, ಅಷ್ಟು ಖುಷಿಯಾಗಿತ್ತು ನನಗೆ. ಅಂದರೆ ಎಕ್ಸ್ಪೆಕ್ಟೇಷನೇ ಇಲ್ಲದೆ ಬಂದದ್ರಿಂದ, ಬೋರ್ಡ್ ಎಕ್ಸಾಮ್ ಅಂದರೆ ಹಾಗೆ ಇರ್ತದಲ್ವ, ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ಬರ್ಬೋದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಖುಷಿಯಾಗಿತ್ತು ನನಗೆ, ಅಮ್ಮನಿಗೆ ಸಹ ತುಂಬ ಖುಷಿಯಾಗಿತ್ತು. ಓಕೆ, ಬಂದದ್ದೆಲ್ಲ ಬರಲಿ, ದೇವರ ದಯೆ ಇರಲಿ, ಆ ರೀತಿ. ನಿಮಗೆ ಬಹಳಷ್ಟು ಸಪೋರ್ಟ್ ಮಾಡಿದಂದರೆ ನಿಮ್ಮ ಪ್ರೌಢಶಾಲಾ ಒಂದು ಶಿಕ್ಷಣದ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಸಪೋರ್ಟ್ ಸಿಗ್ತದೆ. ನಿಮ್ಮ ಒಂದು ಭರತನಾಟ್ಯವನ್ನು ಹುರಿದುಂಬಿಸಿರುವಂಥದ್ದು ಜಾಸ್ತಿ, ನಾಟ್ಯ ಮಯೂರಿ ಅಂತ ಪ್ರಶಸ್ತಿ ನಿಮಗೆ ಕೊಟ್ಟದ್ದು ನಿಮ್ಮ ಪ್ರೌಢಶಾಲೆಯವರು. ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಅಂದರೆ ನಾನು ಹೇಳೋ ಪ್ರಕಾರ, ನಾನು ಸಣ್ಣದಿರುವಾಗದಿಂದ ಕಲಿತಾ ಇದ್ದೆ ಭರತನಾಟ್ಯ. ಬಟ್ ನನಗೆ ಅಂದರೆ ಆವಾಗ ಅದು ಹಾಬಿ ಆಗೇ ಇತ್ತು, ನನ್ನ ಲೈಫ್ ಇದೊಂದು ಪಾರ್ಟ್ ಅಂತ ನಾನು ಆಗ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ನಾನು 7th ಒಳಕಾಡ್ ಶಾಲೆಗೆ ಬಂದೆ. ಅದಾದ ನಂತರ ಅವರು ಅಂದರೆ ನೀನು ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳಿದರು. ಆಮೇಲೆ ಹೀಗೆ ಸ್ಕೂಲ್ ಡೇಗಳಲ್ಲಿ, ಆ್ಯನ್ವಲ್ ಡೇಗಳಲ್ಲಿ ಎಲ್ಲ ಪ್ರೋಗ್ರಾಮ್ ಅಂದರೆ ಒಂದು ಡ್ಯಾನ್ಸ್ ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ದೆವು ನಾವು. ಆಮೇಲೆ ನನಗೆ ಅಂದರೆ ಅನಿಸಿತು, ಹಾಂ ನನಗೆ ಸಹ ಆಗ್ತದೆ, ಪ್ರೋಗ್ರಾಮ್ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ ಅಂತ ಅಲ್ಲಿ ರಿಯಲೈಸ್ ಆಯಿತು ನನಗೆ ಆ ಪಾಯಿಂಟಲ್ಲಿ. ಆಮೇಲೆ ತುಂಬ ಪ್ರತಿಭಾ ಕಾರಂಜಿಗಳಿಗೆ ಹೋಗೋದು, ಹೀಗೆ ಏನಾದ್ರು ಫಂಕ್ಷನ್ ಇದ್ದರೆ, ಪ್ರೋಗ್ರಾಮ್ಗಳಿದ್ದರೆ ಶಾಲೆಯಲ್ಲಿ ಮಾಡ್ತೀಯಾ ಕೇಳ್ತಿದ್ರು, ಮಾಡ್ತಿದ್ದೆ ಡ್ಯಾನ್ಸ್ ಎಲ್ಲ. ಅದಾದ ನಂತರ ನನಗೆ ತುಂಬ ಹೆಲ್ಪ್ ಸಿಕ್ಕಿತ್ತು, ಶಾಲೆಯಿಂದ ತುಂಬ ಹೆಲ್ಪ್ ಸಿಕ್ಕಿತ್ತು. ಯಕ್ಷಗಾನಕ್ಕೆ ಸಹ ಸೇರಿದೆ ಶಾಲೆಯಲ್ಲಿ, ಅಲ್ಲಿ ಸಹ ಒಂದು 3 ವರ್ಷ ಪ್ರೋಗ್ರಾಮ್ ಕೊಡುವಾಗೆ ಆಯಿತು. ಯಕ್ಷಗಾನವೂ ಒಂದು ಹಾಬಿಯಾಗಿ ಆಯಿತು. ಹಾಗೆ ತುಂಬ ಹೆಲ್ಪ್ ಮಾಡಿದೆ. ಒಳಕಾಡು ನನಗೆ ನರ್ತಕಿಯಾಗಿ ರೂಪಿಸುವಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಓಕೆ, ನೀವು ಭರತನಾಟ್ಯ ಆಗಿರ್ಬೋದು ಶಾಸ್ತ್ರೀಯವಾಗಿಯೇ ಕಲಿತಾ ಇದ್ದೀರಾ, ಸಂಸ್ಕೃತಿಗೆ ಸಂಬಂಧಪಟ್ಟ ನೃತ್ಯಗಳನ್ನೇ ಕಲಿತಾ ಇದ್ದೀರಾ. ಹೇಗೆ ಭರತನಾಟ್ಯ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತಗಳು, ಹಾಗೆ ಯಕ್ಷಗಾನದ ಬಗ್ಗೆ ಹೇಳಿದೆ. ಯಕ್ಷಗಾನ ಕಲಿತದ್ದು ಯಾರು, ಕಲಿಸಿಕೊಟ್ಟಂತಹ ಗುರುಗಳು ಯಾರು, ಎಲ್ಲಿ ಕಲಿತ್ರಿ? ನಾನು ಒಳಕಾಡು ಶಾಲೆಯಲ್ಲೇ ಒಬ್ಬರು ಗುರುಗಳು ಬರ್ತಾರೆ, ಸದಾನಂದ ಐತಾಳ್ ಅಂತ, ಅವ್ರ ಹತ್ರ ಕಲಿತದ್ದು ಯಕ್ಷಗಾನ ಅಂದರೆ ಅಲ್ಲಿ ಹೀಗೆ ಫಸ್ಟಿಗೆ ಒಂದು ಸ್ವಲ್ಪ ಸ್ಟೆಪ್ಸ್ ಹೇಳಿಕೊಡ್ತಾರೆ, ಆಮೇಲೆ 1 ವರ್ಷಕ್ಕೆ ಒಂದು ಪ್ರಸಂಗ ಮಾಡೋದು ಅವರು. ಆವಾಗ ನಾನು ಫಸ್ಟಿಗೆ ಶ್ರೀವೇಷ ಮಾಡಿದ್ದೆ ಫಸ್ಟ್ ವರ್ಷ. ಆಮೇಲೆ ನೆಕ್ಸ್ಟ್ ವರ್ಷ 8th ಅಲ್ಲಿರುವಾಗ ನಾನು ಭ್ರಮರ ಕುಂತಳೆ ಅಂತ ಪಾರ್ಟ್ ಮಾಡಿದ್ದೆ. ಅದು ತುಂಬ ಎಲ್ಲರಿಗೆ ತುಂಬ ಇಷ್ಟ ಆಗಿತ್ತು. ನೀನು ಬಿಡಲೇಬೇಡ, ಯಕ್ಷಗಾನ ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿದರು. 9th ಬರುವಾಗ ನಾನು ಅರ್ಜುನನ ಪಾತ್ರ ಮಾಡಿದ್ದೆ. ಅಂದರೆ ಸ್ವಲ್ಪ ಗಂಡು ವೇಷ ಆದದ್ರಿಂದ ಅಷ್ಟು ಪರವಾಗಿಲ್ಲ, ಒಳ್ಳೆ ಆಗಿತ್ತು ಅಂತ ಹೇಳಿದರು. 10th ಮಾತ್ರ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. 10th ಅದೇ ಪುನಃ ಎಕ್ಸಾಮ್ ಇದಾಯಿತು. ಬೆಳಿಗ್ಗೆ ಕ್ಲಾಸಸ್ ಇರ್ತಿತ್ತು, ಎಕ್ಸ್ಟ್ರಾ ಕ್ಲಾಸ್ಗಳೆಲ್ಲ ಇರೋದ್ರಿಂದ ಯಕ್ಷಗಾನವು ಅದೇ ಟೈಮಲ್ಲಿ ಇರ್ತಿತ್ತು ಸ್ಕೂಲಲ್ಲಿ. ಸೊ 2 ಆಗದೆ ನಾನು ಸ್ಪೆಷಲ್ ಕ್ಲಾಸಿಗೆ ಪ್ರಯಾರಿಟಿ ಜಾಸ್ತಿ ಕೊಟ್ಟುಬಿಟ್ಟೆ. ಸೊ ಯಕ್ಷಗಾನ ಬಿಟ್ಟು ಹೋಯಿತು ಅಲ್ಲಿಗೆ. ಓಕೆ, ನಿಮಗೆ ಯಕ್ಷಗಾನಕ್ಕೆ ಭರತನಾಟ್ಯ ಕಲಿತ ಕಾರಣದಿಂದ ಯಕ್ಷಗಾನ ಸುಲಭ ಆಯಿತು, ಅವರು ಭರತನಾಟ್ಯವೇ ಬೇರೆ ಯಕ್ಷಗಾನವೇ ಬೇರೆ ಆಯಿತಾ? ನಿಜವಾಗಿ ಯಕ್ಷಗಾನ ಭರತನಾಟ್ಯ ಕಲ್ತದ್ರಿಂದ ಯಕ್ಷಗಾನ ಈಸಿ ಆದದ್ದು. ಯಾಕಂದರೆ ಅದರಲ್ಲಿ ಸಹ ಭಾವ ಎಲ್ಲ ಅಷ್ಟು ಸುಲಭವಾಗಿ ಬರುವುದಿಲ್ಲ ನಮಗೆ. ಭರತನಾಟ್ಯದಲ್ಲಿ ನಾವು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟ ಹಾಗೆ, ಯಕ್ಷಗಾನದಲ್ಲಿ ಸಹ ಎಕ್ಸ್ಪ್ರೆಷನ್ ಒಂದೇ ಅಲ್ವಾ, ಯಾವ ಡ್ಯಾನ್ಸಿಗಾದರೂ ಸಹ ಎಕ್ಸ್ಪ್ರೆಷನ್ ಸ್ವಲ್ಪ ಹಾಗೆ ಇರ್ತದೆ. ಎಕ್ಸ್ಪ್ರೆಷನ್ ನಿಮಗೆ ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಂತು ಅಂತಾದರೆ ಮತ್ತೆ ನಿಮಗೆ ಯಾವ ಡ್ಯಾನ್ಸ್ ಸಹ ಅಷ್ಟು ಕಷ್ಟ ಆಗೋದಿಲ್ಲ ನನ್ನ ಪ್ರಕಾರ. ಸೊ ಯಕ್ಷಗಾನ ನನಗೆ ಭರತನಾಟ್ಯ ಕಲ್ತದ್ರಿಂದಲೇ ಈಸಿ ಆಯಿತು ಅಂತ. ಓಕೆ, ವಿದ್ಯೆಯಲ್ಲಿ ಆಗಿರ್ಬೋದು ಮತ್ತು ಈ ಒಂದು ಕ್ಷೇತ್ರ ಬಿಟ್ಟು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ ಬಿಟ್ಟು ಹೊರತುಪಡಿಸಿ ಸುಷ್ಮಾ ಅವರು ಹೇಗಿರ್ತಾರೆ? ಸುಷ್ಮಾ ಅಂದರೆ ಅದೇ ಎಲ್ಲ ಇದೆ, ಗುಂಗಲ್ಲೇ ಇರುವವಳು. ಮತ್ತೆ ಹೀಗೆ ಸಾಂಗ್ ಈಗ ಸಾಂಗ್ ಕೇಳೋದು,
ಅಥವಾ ಮನೆ ಕೆಲಸ ಮಾಡುವುದು, ಓದುದು, ಅದೇ ಆಗ್ತದೆ. ಓಕೆ, ಇತ್ತೀಚೆಗೆ ಆನ್ಲೈನ್ ಕಾಂಪಿಟೇಷನ್ಗಳೆಲ್ಲ ಬರ್ತದೆ, ಅದಕ್ಕೆ ಯಾವುದಾದ್ರು ಭಾಗವಹಿಸಿದರೆ, ಯಾವ ಕಾಂಪಿಟೇಷನ್ಗೆ ಭಾಗವಹಿಸಿದರೆ, ಎಷ್ಟು ಪ್ರೈಸ್ಗಳು ಬಂದಿವೆ ಅದರ ಬಗ್ಗೆ ಹೇಳಿ. ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಅಂತ ಬಂದ ಕೂಡಲೇ ನಾನು ಪ್ರತಿಭಾ ಕಾರಂಜಿಯಲ್ಲೇ ಭಾಗವಹಿಸಿದ್ದು. ಬೇರೆ ಕಾಂಪಿಟೇಷನ್ಗಳಿಗೆ ನಾನು ಅಷ್ಟು ಹೋಗಲಿಲ್ಲ. ಮತ್ತು ಆನ್ಲೈನಲ್ಲಿ ಸಹ ನಾನಷ್ಟು ಆನ್ಲೈನ್ ಅಂದರೆ ಈಗ ನಾನು ಜಾಯ್ನ್ ಆದಾಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾಗೆ ಈಗ ಸ್ವಲ್ಪ ಆ್ಯಕ್ಟಿವ್ ಆದದ್ದು. ಸೊ ನನಗೆ ಅದರ ಬಗ್ಗೆ ಆನ್ಲೈನಲ್ಲಿ ಎಲ್ಲ ಕಾಂಪಿಟೇಷನ್ ಬರ್ತದೆ, ಅದರಲ್ಲಿ ವಿಡಿಯೋ ಮಾಡಿ ಕಳಿಸಬೇಕು, ಅದು ಆಗಲಿಲ್ಲ ನನ್ನ ಹತ್ರ. ಆಗ ಅದು ಗೊತ್ತಿರಲಿಲ್ಲ ಮತ್ತು ಮಾಡಲೂ ಇಲ್ಲ ನಾನು ಇಷ್ಟರವರೆಗೆ ಅದನ್ನು. ಓಕೆ, ಭರತನಾಟ್ಯದ ಟಚ್ ಹೋಗಿದೆ ಅಂತ ಹೇಳಿದರೆ, ಭರತನಾಟ್ಯ ಪ್ರಾಕ್ಟೀಸ್ ಆಗಿರ್ಬೋದು, ಡ್ಯಾನ್ಸ್ ಮಾಡೋದು ಸ್ವಲ್ಪ ನಿಂತಿದೆ ನಿಮ್ಮದು. ಹೇಳ್ತಾರೆ ನಾವು ಯಾವುದಾದ್ರೂ ಅಭ್ಯಾಸ ಮಾಡಿಕೊಂಡೆ ಸ್ವಲ್ಪ ದೂರ ಆದರೆ ಅದು ಮರ್ತೋಗ್ತದೆ ಅಂತ, ಏನಾದರೂ ಮರ್ತೋಗಿದೆಯಾ? ನನಗೆ ಅಂದರೆ ಕಂಪ್ಲೀಟಾಗಿ ಮರ್ತೇ ಹೋಗಿದೆ, ನನಗೆ ಮಾಡಲಿಕ್ಕೆ ಬರೋದಿಲ್ಲ, ಅದಿಲ್ಲ. ಯಾಕಂದರೆ ನಾನು ಹೀಗೆ ಪುಟ್ಟ ಸೇವೆಗಳನ್ನು ಕೊಡ್ತಾ ಇದ್ದೆ ಆ 2 ವರ್ಷಗಳಲ್ಲಿ, ಬಿಟ್ಟ 2 ವರ್ಷ ಆಯಿತು ಈಗ. ಆ 2 ವರ್ಷಗಳಲ್ಲಿ ಪುಟ್ಟ ಸೇವೆಗಳು, ಡ್ಯಾನ್ಸ್ ಮನೆಯಲ್ಲಿ ಮಾಡ್ತಾ ಇರ್ತಿದ್ದೆ. ನನಗೆ ನೆನಪಿಟ್ಕೊಳ್ಳಿಕ್ಕೆ ಟಫ್ ಆಗೋದು ಯಾವುದಂದರೆ ತಿಲ್ಲಾನ. ಯಾಕಂದರೆ ಅದು ಇಡೀ ಸಾಂಗ್ ಒಂದೇ ರೀತಿಯಲ್ಲಿ ಹೋಗ್ತಾ ಇರ್ತದೆ, ಅದಕ್ಕೆ ಒಂದಾದ್ಮೇಲೆ ಒಂದು ಸ್ಟೆಪ್ಗಳು ನಮಗೆ ಮರ್ತೋದಾಗೆ ಆಗ್ತದೆ. ತಿಲ್ಲಾನಗಳು ಸ್ವಲ್ಪ ಮರ್ತೋದಾಗೆ ಆಗಿದೆ. ಬೇರೆ ಎಲ್ಲ ಭಾವಗೀತೆ ಅದು ಇದೆಲ್ಲ ನೆನಪಿರ್ತದೆ, ಗೀತೆಗಳು, ದೇವರ ಗೀತೆಗಳೆಲ್ಲ ನೆನಪಿರ್ತದೆ. ಯಾಕಂದರೆ ಅದು ದೇವರು ಅವ್ರು ಹಾಡ್ತಾರಲ್ಲ, ಅದಕ್ಕೆ ನಾವು ಭರತನಾಟ್ಯ ಮಾಡಿದ್ರೆ ಆಯ್ತಲ್ಲ, ಅದು ನೆನಪಿರ್ತದೆ ನಮ್ಗೆ, ಈ ಸ್ಟೆಪ್ ಹೀಗೆ ಮಾಡಲಿಕ್ಕೆ ಅಂತ. ಬೇರೆಲ್ಲ ಅಷ್ಟು ನೆನಪು ಹೋಗಲಿಲ್ಲ ನನಗೆ. ಓಕೆ, ಬೇರಷ್ಟು ಯಾವುದು ನೆನಪು ಹೋಗಲಿಲ್ಲ ಅಂದರೆ ಅಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದೀರಾ ನೀವು. ಹಾಗಾದರೆ ಕ್ರಾಫ್ಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಕ್ರಾಫ್ಟ್ ಬಗ್ಗೆ, ಯಾವ ರೀತಿಯ ಕ್ರಾಫ್ಟ್ಗಳನ್ನು ಮಾಡ್ತೀರಾ? ನೀವು ಕಿವಿ ಓಲೆಗಳನ್ನು ಮಾಡೋದನ್ನು ಕೂಡ ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ಎಲ್ಲ ಹೇಳಿ, ಯಾವ ರೀತಿ ಇಂಟ್ರೆಸ್ಟ್ ಬಂತು? ಅದು ಅಂದರೆ ನಮಗೆ ಒಳಕಾಡು ಸ್ಕೂಲಲ್ಲಿ ಹೀಗೆ ಕ್ರಾಫ್ಟ್ ಹೇಳಿಕೊಡ್ತಾ ಇದ್ರು ಹೈಸ್ಕೂಲಲ್ಲಿ ಇರುವಾಗ. ಅಲ್ಲಿ ಅಂದರೆ ಯಾರೂ ಮಾಡ್ತಿರ್ಲಿಲ್ಲ, ಯಾಕಂದರೆ ಯಾರಿಗೂ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ ಕ್ರಾಫ್ಟಲ್ಲಿ. ನಾವು ಮಾತ್ರ ಮಾಡ್ತಿದ್ವಿ, ನಾನು ನನ್ನ ಸ್ನೇಹಿತೆ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ನಮಗೆ ಎಲ್ಲ ಅಂದರೆ ಅವ್ರದ್ದು ಎಷ್ಟು ಪೋರ್ಷನ್ ಇರ್ತಾಯಿತ್ತು ಅದಷ್ಟು ನಾವು ಮಾಡಿ ಮುಗಿಸ್ತಿದ್ವಿ. ಇದಾದ್ಮೇಲೆ ಇದು ಅಂತ ನಿಟ್ಟಿಂಗ್ ಎಲ್ಲ ಮಾಡ್ತಿದ್ವಿ. ಮ್ಯಾಟ್ ಮಾಡೋದು ಉಲ್ಲನಿದ್ದು, ಹೀಗೆ ಟಿಪಾಯಿ ಮೇಲೆ ಹಾಕ್ತಾರಲ್ಲ ಅದು ಮ್ಯಾಟ್. ಮತ್ತು ಸ್ವೆಟ್ರ್ ಮಾಡಿದ್ವಿ, ಸಣ್ಣ ಸಾಕ್ಸ್ ಮಾಡಿದ್ವಿ, ಮಕ್ಕಳಿಗೆ ಹಾಕೋದು ಜಬ್ಲಾ ಅಂತ ಹೇಳಿಕೊಟ್ಟಿದ್ರು, ಅದು ಸಹ ಮಾಡಿದ್ವಿ ಮಕ್ಕಳಿಗೆ ಹಾಕಲಿಕ್ಕೆ, ಹಾಗೆಲ್ಲ ಮಾಡಿದ್ವಿ. ಓಕೆ, ನಿಮ್ಮ ಸಾಧನೆಗೆ ಮೊದಲ ಹಾದಿ ಅಂದರೆ ನಿಮ್ಮ ಶಾಲೆ, ಪ್ರೌಢಶಾಲೆ, ಅದರ ಹೆಸರನ್ನೇ ನೀವು ಹೇಳ್ತಾ ಇದ್ದೀರಾ. ನಿಮಗೆ ಅಲ್ಲಿ ಒಂದು ಸಪೋರ್ಟ್ ಅಂತ ಯಾರಾದರೂ ಇರ್ತಾರೆ, ಯಾವ ಶಿಕ್ಷಕಿ ನಿಮಗೆ ತುಂಬ ಸಪೋರ್ಟ್ ಮಾಡಿದರು? ತುಂಬ ಸಪೋರ್ಟ್ ಮಾಡಿದ್ದು ಅಂದರೆ ಎಲ್ಲರೂ ಮಾಡಿದ್ದಾರೆ. ಯಾರು ಅಂದರೆ ಹೀಗೆ ಪಾರ್ಶಾಲಿಟಿ ಮಾಡೋದು ನೀನಲ್ಲ ಅವಳಲ್ಲ ಹಾಗೆ ಮಾಡಿದ್ದಿಲ್ಲ ನನಗೆ. ತುಂಬ ಅಂದರೆ ಈಗ ಡ್ಯಾನ್ಸಲ್ಲಿ ನೀನು ಮಾಡು ಅಂತ ಹೇಳಿದವರು ವಾಣಿ ಮ್ಯಾಮ್ ಅಂತ ಇದ್ದರು. ಈಗ ಇಲ್ಲ, ಅವರು ಈಗ ಬೇರೆ ಕಡೆ ಇದ್ದಾರೆ. ಅವರು ವಾಣಿ ಮ್ಯಾಮ್ ಅಂತ ಇದ್ದರು, ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಓಕೆ, ಒಬ್ಬರು ಶಿಕ್ಷಕಿಯ ಹೆಸರನ್ನೇ ಹೇಳಿದಿರಿ. ಮತ್ತು ನೀವು ಮಾತನಾಡುವಂತಹ ಭಾಷೆ ಶೈಲಿ ಆಗಿರ್ಬೋದು, ತುಂಬ ಸ್ಪಷ್ಟವಾಗಿ ನಿರರ್ಗಳವಾಗಿ ಕನ್ನಡವನ್ನು ಮಾತನಾಡ್ತೀರಾ. ಹೇಳಿ, ನಿಮ್ಮ ಕನ್ನಡದ ಮೇಲೆ ಹೇಗೆ ಆಸಕ್ತಿ? ಕನ್ನಡ ಅಂದರೆ ಹೀಗೆ ಮಾತೃಭಾಷೆ ಅಂತ ಆಸಕ್ತಿ. ಸ್ಕೂಲಲ್ಲೆಲ್ಲ ಹೇಳಿಕೊಡ್ತಾ ಇದ್ರಲ್ಲ, ಕನ್ನಡ ಇತ್ತು ನಮಗೆ, ಹಾಗಾಗಿ ಕನ್ನಡವನ್ನೇ ತಗೊಂಡದ್ದು. ಫಸ್ಟ್ PUC ಗೆ ಬರುವಾಗ ಹಿಂದಿ ತಗೊಂಡೆ, ಯಾಕಂದರೆ ನನಗೆ ಆ ಕನ್ನಡದ ವ್ಯಾಕರಣ ತುಂಬ ಟಫ್ ಆಗ್ತಾ ಇತ್ತು ನೆನ್ಪಿಟ್ಕೊಳ್ಳಿಕ್ಕೆ. ಅದು ತುಂಬ ಹೈ ಇರ್ತದಲ್ಲ, ಅದೆಲ್ಲ ಮಾತ್ರೆಗಳು, ವ್ಯಾಕರಣದ ಅಂಶಗಳೆಲ್ಲ, ಅದೆಲ್ಲ ತುಂಬ ಟಫ್ ಆಗ್ತಿತ್ತು. ಹಾಗಾಗಿ ನಾನು ಹಿಂದಿ ತಗೊಂಡೆ. ಇಲ್ಲದ್ರೆ ಕನ್ನಡ ಸಹ ಇಷ್ಟ, ಹಿಂದಿ ಸಹ ಇಷ್ಟ, ಭಾಷೆಗಳು ಎಲ್ಲ ಭಾಷೆಗಳು ಇಷ್ಟ. ಓಕೆ, ಹಾಗಾಗಿ ಭರತನಾಟ್ಯದ ಬಗ್ಗೆ ಕೇಳ್ತಾ ಹೋಗಬೇಕಾದ್ರೆ, ಭರತನಾಟ್ಯದ ಒಂದಿಷ್ಟು ಇತಿಹಾಸಗಳನ್ನು ಹೇಳ್ಬೋದಾ? ಹೇಗೆ ಬಂತು? ಭರತನಾಟ್ಯ ಅಂದರೆ ಭರತ ಮುನಿಯಿಂದ ಬಂದದ್ದು ಅಂತ ಹೇಳ್ತಾರೆ. ಮತ್ತು ಅದೇ ಎಲ್ಲ ಅಂದರೆ ಈಗ ನರ್ತಕಿಯರು, ರಾಜರ ಹತ್ರ ನರ್ತಕಿಯರು ಇದ್ದರು, ಅವರೆಲ್ಲ ಹೀಗೆ ಕೊಡ್ತಾ ಆಗ ನಮಗೆ ಈಗ ಹೇಳಿಕೊಡುವಂಥ ಅಭ್ಯಾಸ ಇರಲಿಲ್ಲ. ಯಾರು ಸೇರೋದು ಹಾಗೆ ಇತ್ತೇನೋ ಗೊತ್ತಿಲ್ಲ, ಬಟ್ ನಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ತುಂಬ ಇರ್ತಾ ಇತ್ತು ಬರೀಲಿಕ್ಕೆ ಎಕ್ಸಾಮಿಗೆ ಎಲ್ಲ. ಹಾಗೆ ಭರತ ಮುನಿಯಿಂದ ಬಂದು ಎಲ್ಲ ನರ್ತಕಿಯರಿಗೆ ಈಗ ರಾಜ ದರ್ಬಾರ್ಗಳಲ್ಲಿ ಎಲ್ಲ ನರ್ತನೆ ಹಾಗೆ ಬರ್ತಾ ಬಂದದ್ದು ಅದು ಸಾಂಪ್ರದಾಯಿಕವಾಗಿ. ಈ ಭರತನಾಟ್ಯ ನೃತ್ಯಗಾರ್ತಿಯರಿಗೆ ಮಾತ್ರ ನಾಟ್ಯ ಮಯೂರಿ ಹೇಳ್ತಾರೆ, ಅಂದರೆ ಬೇರೆ ನೃತ್ಯಗಾರರಿಗೆ ನಾಟ್ಯ ಮಯೂರಿ ಅಂತ ಹೇಳಲ್ಲ, ಅವರಿಗೆ ಒಂಥರ ಬೇರೆ ಒಂದು ಟೈಟಲ್ ಕೊಡ್ತಾರೆ. ಅದು ಒಂಥರ ನಿಮಗೆ ವಿಶೇಷತೆ ಹೇಳ್ಬೋದು. ಅಂದರೆ ನವಿಲಿನ ನೃತ್ಯ ನಿಮ್ಮ ರೀತಿಯ ನೃತ್ಯ ಇರ್ತದೆ ಅಂತ, ಅದರ ಬಗ್ಗೆ ಏನು ಹೇಳ್ತೀರಾ? ಅದರ ಬಗ್ಗೆ ನಾನು ಏನು ಹೇಳಿ, ಅಂದರೆ ಅವರೇ ಕೊಟ್ಟಂಥ ಬಿರುದು ಅದು. ನನಗೆ ಕೆಲವು ಸತಿ ಅನಿಸ್ತದೆ ಅದು, ಅಂದರೆ ನಾನು ಆ ಬಿರುದಿಗೆ ಅರ್ಹ ಇದ್ದೇನಾ ಇಲ್ವಾ ಅಂತ ಅನಿಸ್ತದೆ. ಆ ನಾಟ್ಯ ಮಯೂರಿ ಅನ್ನೋ ತುಂಬ ದೊಡ್ಡ ಬಿರುದಾಯ್ತು ಅದು, ಹಾಗೆ ಅನಿಸ್ತದೆ ನನಗೆ. ತುಂಬ ಖುಷಿ ಆಗ್ತದೆ, ಮತ್ತೊಂದು ಕಡೆ ನಾನು ಅದಕ್ಕೆ ಅರ್ಹ ಇದ್ದೇನಾ ಇಲ್ವಾ ಅಂತ ಅನಿಸ್ತದೆ. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಕೊನೆಯದಾಗಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಿದ್ರೆ ಹೇಳ್ಬೋದು?
ನಾನು ನನ್ನ ಗುರುಗಳು ಮಾನ್ಸಿ ಸುಧೀರ್ ಮತ್ತು ಸುಧೀರ್ ರಾವ್ ಕೊಡೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ಮತ್ತು ನನ್ನ ಅಮ್ಮ ಅಪ್ಪ. ಓಕೆ, ಅಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಾ. ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಭರತನಾಟ್ಯದ ಬಗ್ಗೆ ಇನ್ನಷ್ಟು ಜ್ಞಾನ ಹೆಚ್ಚಾಯಿತು. ನೀವೇನೆಲ್ಲ ಆಸೆ ಇಟ್ಕೊಂಡಿದ್ರೆ ಎಲ್ಲ ನೆರವೇರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ನಾವು ಆಶಿಸ್ತೇವೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನೃತ್ಯಗಾರ್ತಿ ಸುಷ್ಮಾ ಅವರು ಭರತನಾಟ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಮತ್ತು ಅವರ ಸಾಧನೆಯ ಬಗ್ಗೆ ಹೇಳ್ತಾ ಹೋದರು. ಇಂತಹ ಸಾಧಕಿಯರನ್ನು ಪರಿಶೀಲಿಸುವಂಥ ಈ ನಮ್ಮ ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾನೆ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.